ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. 1800 ವರ್ಷಗಳ ಇತಿಹಾಸ ಹೊಂದಿರುವ ಅತ್ಯಂತ ವಿಶೇಷವಾದ ದೇವಳ ಅಂತಂದ್ರೆ ಅದುವೇ ದೇವರಕೊಲ್ಲಿಯ ಈ ದೇವಳ. ಇಂತಹ ದೇವಳದ ಜೀರ್ಣೋದ್ಧಾರ ಕಾರ್ಯ ಆರಂಭವಾದ ನಂತರ ಗ್ರಾಮಸ್ಥರಿಗೆ ಅಚ್ಚರಿ ಕಾದಿತ್ತು. ಆ ಅಚ್ಚರಿಗೆ ಕಾರಣವೇನು ಅನ್ನೋದೇ ಕುತೂಹಲ. ಬ್ರಿಟಿಷರ ಆಳ್ವಿಕೆಯ ಕಾಲದಿಂದ ಸುಮಾರು 1500 ಎಕರೆ ಜಾಗದಲ್ಲಿ ರಬ್ಬರ್ ಮತ್ತು ಇತರ ಕೃಷಿ ಉತ್ಪನ್ನಗಳು ಬೆಳೆಯುತ್ತಿತ್ತು. ಈ ವೇಳೆ ಕೂಲಿ ಕಾರ್ಮಿಕರ ಅಭಾವವನ್ನು ಎದುರಿಸುತ್ತಿದ್ದ ಜಾಗದ ಮಾಲೀಕರು ಕೇರಳ ಮತ್ತು ತಮಿಳುನಾಡು ಮೂಲಕ ಕಾರ್ಮಿಕರನ್ನ ಕೆಲಸಕ್ಕೆ ಬರಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಕಾರ್ಮಿಕರ 25 ಕುಟುಂಬಗಳಿದ್ದು ಅಮ್ಮ ಚಾಮುಂಡೇಶ್ವರಿ ದೇವಿಯ ಮತ್ತು ವೀರಭದ್ರ ದೇವರ ಆರಾಧನೆ ನಡೆಯಿತು. ಪ್ರಾರಂಭದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ಸಂಪಿಗೆ ಮರದ ಕೆಳಗಡೆ ದೇವಿಯ ವಿಗ್ರಹವಿಟ್ಟು ಪೂಜೆಗಳು ನಡೆಯುತ್ತಿತ್ತು. ಬಳಿಕ ಗೊಡಿಯನ್ನ ನಿರ್ಮಾಣ ಮಾಡಿಕೊಂಡು ಪೂಜೆ, ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿತ್ತು. ಜನವರಿ 14ರಂದು ಪೊಂಗಲ್ ವಾರ್ಷಿಕ ಹಬ್ಬ ನಡೆಯುತ್ತಿದ್ದು, ಬಳಿಕ ಸಂಕ್ರಮಣದಂದು ಸಂಕ್ರಮಣ ಪೂಜೆಯಾಗಿ ನಡೆಸ್ತಾ ಇದ್ರು. 2015ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಳಿಸುವ ಉದ್ದೇಶದಿಂದ ದೇವಳದ ಸಮಿತಿ ರಚನೆ ಮಾಡಿಕೊಂಡು ಕಲ್ಲರು ಬಾಲಕೃಷ್ಣ ನೇತೃತ್ವದಲ್ಲಿ ಅಷ್ಟಮಂಗಲ ನಡೆದು ಜೀರ್ಣೋದ್ಧಾರ ಕೆಲಸ ಪ್ರಾರಂಭಿಸಲು ನಿರ್ಧಾರ ಮಾಡಲಾಯಿತು. ಕೆಲವು ತಿಂಗಳುಗಳ ಬಳಿಕ ದೇವರಕೊಲ್ಲಿಯಲ್ಲಿ ದೇವಾಲಯ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಮಣ್ಣು ಸಮತಟ್ಟು ಮಾಡಲಾಯಿತು. ಈ ಬಗ್ಗೆ ಪ್ರಚಾರವಾಗ್ತಾ ಇದ್ದಂತೆ ರಸ್ತೆಯಲ್ಲಿ ಹಾದು ಹೋಗುತ್ತಿರುವ ಜನರು ಮತ್ತು ಕೊಡಗಿನ ಜನ ಹತ್ತಿರದ ಊರವರು ಬರಲಾರಂಭಿಸಿದ್ದಾರೆ. ಇದರಿಂದ ದಿನ ಕಳೆದಂತೆ ಕುತೂಹಲದಿಂದ ನೋಡಲೆಂದೇ ಜನಸಾಗರವೇ ಹರಿದು ಬರ್ತಾ ಇದೆ. ನಾವು ಕಲ್ಲು, ಮಣ್ಣು, ನೀರಿನಲ್ಲೂ ದೇವರನ್ನ ಕಾಣಬಹುದು. ದೇವರಕೊಲ್ಲಿಯಲ್ಲಿ ಈ ರೀತಿ ತಾಯಿ ಚಾಮುಂಡೇಶ್ವರಿ ಕಾಣಿಸಿಕೊಂಡಿದ್ದಾಳೆ. ಚಾಮುಂಡೇಶ್ವರಿ ಈ ರೀತಿ ಕಾಣಿಸಿಕೊಂಡಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಾಯಿಯ ದರ್ಶನವನ್ನ ಪಡೆದು ಹೋಗ್ತಾ ಇದ್ದಾರೆ. ಮೊದಲು ತೀರಾ ಕಡಿಮೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ರು. ಮೊದಲು ಇಲ್ಲಿ ಅಸುರ ಕ್ರಿಯೆ ನಡೆಯುತ್ತಿತ್ತು. ಅರ್ಚಕರು ಅಂದರೆ ಇಲ್ಲಿ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಇಲ್ಲಿ ಕುಡಿಯ ಜನಾಂಗದವರು ಒಂದು ಪೂಜಾರಿ ರೀತಿಯಲ್ಲಿ ನಾವು ಪೂಜೋಪಚಾರಗಳನ್ನು ಮಾಡೋದು, ದೀಪ ಇಡುವಂಥದ್ದು ಇದನ್ನೆಲ್ಲ ಮಾಡ್ತೇವೆ. ಮತ್ತು ಬ್ರಾಹ್ಮಣರು ಪೂಜೆ ಇಲ್ಲ. ಶುಕ್ರವಾರ ಸಂಜೆ ಗಂಟೆ 7ರಿಂದ 10 ಗಂಟೆ ತನಕ
ವಿಶೇಷ ಭಜನೆ ಪೂಜೋಪಚಾರಗಳನ್ನು ಮಾಡ್ತೇವೆ. ಈಗ ತುಂಬ ಇಲ್ಲಿ ಬೇರೆ ಬೇರೆ ವಿಚಿತ್ರಗಳು ಕಾಣ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಜನರ ಪ್ರೋತ್ಸಾಹ ಕೂಡ ತುಂಬ ರೀತಿಯಲ್ಲಿ ನಮಗೆ ಸಿಗ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ. ಒಳ್ಳೆಯ ಒಂದು ಭವ್ಯ ಮಂದಿರವನ್ನು ನಾವು ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ. ಇಲ್ಲಿ ವಾರ್ಷಿಕ ಜಾತ್ರೆ ಯಾವ ಟೈಮಲ್ಲಿ ವಾರ್ಷಿಕ ಜಾತ್ರೆ ನಡೀತದೆ? ವಾರ್ಷಿಕ ಜಾತ್ರೆ ಇಲ್ಲಿ ಜನವರಿ 13-14ಕ್ಕೆ, ಅಂದರೆ ನಾವು ಮಕರ ಸಂಕ್ರಮಣ ದಿವಸ ಇಲ್ಲಿ ಸ್ವಲ್ಪ ತಮಿಳು ಬಾಂಧವರೆಲ್ಲ ಸ್ವಲ್ಪ ಜನ ಇದ್ದಾರೆ. ಹಾಗಾಗಿ ನಾವು ಅದನ್ನು ಪೊಂಗಲ್ ಉತ್ಸವವಾಗಿ ನಾವು ಜನವರಿ 13-14 ದಿವಸ ನಾವು ಹಬ್ಬ ವರ್ಷಕ್ಕೊಂದು ಸಲ ಹಬ್ಬವಾಗಿ ಆಚರಣೆ ಮಾಡ್ತೇವೆ. ಜ್ಯೋತಿಷ್ಯರು ಹೇಳಿದ ಪ್ರಕಾರ ಅಸುರ ಕ್ರಿಯೆಯನ್ನ ಇಲ್ಲಿ ಮಾಡುತ್ತಿಲ್ಲ, ಸ್ವಲ್ಪ ದೂರದಲ್ಲಿ ನಡೆಸಲಾಗ್ತಾ ಇದೆ. ಮೊದಲು ಇಲ್ಲಿ ಮಲೆಕುಡಿಯ ಜನಾಂಗದವರು ಪೂಜಾರಿಯಾಗಿ ದೀಪ ಆರಾಧಿಸಿಕೊಂಡು ಬರುತ್ತಿದ್ದರು ಎಂದು ದೇವಳದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಯಶೋಧರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಪ್ರಕೃತಿಯಲ್ಲಿ ಎಷ್ಟೆಷ್ಟು ಅಚ್ಚರಿಯ ಅದ್ಭುತ ಸಂಗತಿಗಳು ನಡೆಯುತ್ತಿರುತ್ತೆ. ಈ ಅಚ್ಚರಿಗಳು ನಮ್ಮಲ್ಲಿ ಕೌತುಕಕ್ಕೆ ಕಾರಣವಾಗುತ್ತೆ. ಪ್ರಕೃತಿಯ ಇಂತಹ ವಿಸ್ಮಯಗಳಿಗೆ ಪ್ರಕೃತಿಯ ಉತ್ತರವೇ ಬೇಕು. ಇದ್ದಕ್ಕಿದ್ದಂತೆ ಪಯಸ್ವಿನಿ ಹೊಳೆಯಲ್ಲಿ ದೇವರ ಮೀನುಗಳು ಪ್ರತ್ಯಕ್ಷವಾಗುವುದೆಂದ್ರೆ ಭಕ್ತಾದಿಗಳಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಜೊತೆಗೆ ಭಕ್ತಿ ಭಾವವನ್ನ ಕೂಡ ಹೆಚ್ಚಿಸಿದೆ. ಇದು ಚಾಮುಂಡೇಶ್ವರಿಯ ಮಹಿಮೆ ಅಂತಲೂ ಭಕ್ತರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳು ಅದರದ್ದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ ಅನ್ನೋದಕ್ಕೆ ದೇವರಕೊಲ್ಲಿಯ ಈ ದೇವಳವೇ ಸಾಕ್ಷಿ. ಕಾರಣ ಏನೇ ಇದ್ರೂ ಕೂಡ ಈ ದೇವಳದ ಪವಾಡ ಭಕ್ತರಲ್ಲಿ ಇನ್ನಷ್ಟು ಭಕ್ತಿ ಭಾವವನ್ನ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಇದೇ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ.